ಪುರಸಭಾ ವ್ಯಾಪ್ತಿಯ ವಿವಿಧೆಡೆ ರಸ್ತೆ ಬದಿಯಲ್ಲಿ ಬೆಳೆದು ನಿಂತಿದ್ದ ಹುಲ್ಲು ಪೊದೆಗಳಿಂದಾಗಿ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಸಂಚರಿಸಲು ಎದುರಿಸ್ತಾ ಇದ್ದ ಸಮಸ್ಯೆಗೆ ಸ್ಪಂದಿಸಿದ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಅವರು ತಮ್ಮ ವೈಯಕ್ತಿಕ ಖರ್ಚಿನಲ್ಲಿ ಪುರಸಭಾ ಮಾಜಿ ಸದಸ್ಯರುಗಳ ಸಹಕಾರದಿಂದ ಕಾರ್ಮಿಕರನ್ನ ನಿಯೋಜಿಸಿ ತೆರವು ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ. ರಸ್ತೆ ಬದಿಗಳಲ್ಲಿ ಹುಲ್ಲು ಹಾಗೂ ಪೊದೆ ಬೆಳೆದು ಸಾರ್ವಜನಿಕರು ನಡೆದಾಡಲು ತೊಂದರೆಯಾಗ್ತಿತ್ತು. ಹಲವು ಕಡೆ ವಾಹನಗಳ ಸಂಚಾರಕ್ಕೂ ಅಡಚಣೆಯಾಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅಲ್ಲದೆ ಪೊದೆಗಳ ನಡುವೆ ಹಾವು ಸೇರಿದಂತೆ ವಿಷ ಜಂತುಗಳು ಸೇರಿಕೊಳ್ಳುವ ಸಾಧ್ಯತೆಯಿಂದ ಸ್ಥಳೀಯರಲ್ಲಿ ಆತಂಕವೂ ಇತ್ತು. ಈ ಕುರಿತು ಪುರಸಭೆ ಮುಖ್ಯಾಧಿಕಾರಿಗೂ ರಸ್ತೆ ಬದಿಯ ಹುಲ್ಲು ಹಾಗೂ ಪೊದೆಗಳನ್ನು ತೆರವುಗೊಳಿಸುವಂತೆ ಹಲವು ಬಾರಿ ಮನವಿ ಮಾಡಿದ್ದರೂ ಸೂಕ್ತ ಸ್ಪಂದನೆ ದೊರೆಯಲಿಲ್ಲ ಎಂಬ ಆರೋಪವನ್ನ ಮಾಡಿದ್ದು ಬಳಿಕ ಶಾಸಕರ ಮೊರೆ ಹೋಗಿದ್ದಾರೆ. ಈ ಕುರಿತು ಮಾತನಾಡಿದ ದೇವಕಿ ಅವರು ಪುರಸಭೆಗೆ ಭೇಟಿ ನೀಡಿ ಮುಖ್ಯಾಧಿಕಾರಿಯವರ ಗಮನಕ್ಕೆ ತಂದಿದ್ದೆ. ಕೆಲಸ ಮಾಡಿಸುವುದಾಗಿ ಭರವಸೆ ನೀಡಲಾಗಿತ್ತು. 4 ದಿನಗಳ ಬಳಿಕ ಕಾರ್ಮಿಕರನ್ನ ಕಳುಹಿಸುವುದಾಗಿ ತಿಳಿಸಿದ್ದರು. ಆದರೆ 4 ದಿನ ಕಳೆದರೂ ಕೆಲಸವಾಗದೆ ವಾರ ಕಳೆದಿತ್ತು. ಬಳಿಕ ಶಾಸಕರ ಗಮನಕ್ಕೆ ತಂದಾಗ ತಕ್ಷಣ ಸ್ಪಂದಿಸಿ ಕೆಲಸ ಮಾಡಿಸುವ ಭರವಸೆ ನೀಡಿದ್ರು. ಅದರಂತೆ ಇಂದು ಕಾರ್ಮಿಕರನ್ನ ಕಳುಹಿಸಿ ಕೆಲಸ ಮಾಡಿಸ್ತಾ ಇದ್ದಾರೆ. ಇದಕ್ಕಾಗಿ ಶಾಸಕರಿಗೆ ಧನ್ಯವಾದಗಳು ಎಂದು ಹೇಳಿದ್ರು. ಇನ್ನು ಶಾಸಕರ ಕಾರ್ಯಕ್ಕೆ ಕಾಲೇಜು ಉಪನ್ಯಾಸಕಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸ್ವಲ್ಪ ಮಸ್ತ್ ಜನಕ್ಕೆ ಸಮಸ್ಯೆ ಅವನುಂಡು. ಯಾನು ಸುಮಾರು ಸರ್ತಿ ಮುನ್ಸಿಪಾಲಿಟಿ ಬೋದು ಪುರಸಭೆಗೆ ಬೋದು ಪಂಡೆ ಶಾಸಕ ಬೇರೆಡ ಚೀಫ್ ಆಫೀಸರ್ ಆವ ಒಂದು ಪಂಡೆ ಇರತ್ತಂದೆ ಬೇಲೆ ಮಲ್ಪವನ್ನ ತೋಜಿಸಿ ಪಿರಪೋಯ ಪುರಸಭೆಗೆ ಪಿರಪೋದನ ಬಂಡೇರು ರೈಟ್ರು ಉಳ್ಳೇರು ಅಲ್ಡ ಫೋನ್ ಮಲ್ತು ಪಂಡೇರು ಇಂಚೆಂಚ ಅವಳು ಕಟ್ಟಿಂಗ್ ಮಲ್ಪರಂಡಿಗೆ ಅಂದೆ ಪಿರಕೆ ಎಂಡೇರು ಇಲ್ಲಲ್ದ ಕಟ್ಟಿಂಗ್ ಇಲ್ಲಲ್ದ ಅಕ್ಕಳು ಮಲ್ಪಿರಿ ಆನ್ ಪಂಡೆ ಇಲ್ಲಲ್ದ ಕಟ್ಟಿಂಗ್ ಮಲ್ಪನ ಕೊಡ್ಚಿ ಸಾದಿದ ಕಟ್ಟಿಂಗ್ ಮಲ್ಪಂಡೆ ಜೋಕುಲು ಶಾಲೆ ಹೋಗ್ತಾನೆ ಜೋಕುಲು ಉಳ್ಳೇರು ಅಕ್ಲೇದ ಆಳ ಸಮಸ್ಯೆ ಅಂಡೆ ಏರು ಜವಾಬ್ದಾರಿಗೆ ಅತೊಡ್ತಾನ ರೈಟ್ರು ಫೋನ್ ಮಲ್ತದು ಇಂಚೆ ನಾನು ಕಡಪ್ರ ಬಂಡೆ 4 ದಿನ ನೋಡ್ಬೇಕು ಕಡಪ್ರ 4 ದಿನ ಹೋದು ವಾರ ರಡ್ಡ ನಿಮ್ಮೆಲ್ಲ ಬೇಕು ಅಂಚೆ ಎಂಕುಲು ಶಾಸಕೇರ ಕೈತಡೆ ಬಯ ಶಾಸಕೇರ ಗಮನ ಕೊನ್ನೆ ಹಿಡ್ದು ಗೊತ್ತಾ ಶಾಸಕೇರ ಬಂಡೇರು ಎಂಕುಲು ಯಾನು ಇಲ್ಲೇ ಇಲ್ಲ ಸಹಕಾರ ಅಲ್ಲ ಎಲ್ಲ ಸಹಕಾರ ಅದಕ್ಕೋಸ್ಕರ ಇನ್ನು ಶಾಸಕರು ಜನ ಕಡಪುಡ್ದೇರು ಎಂಕುಲು ಸಹಕಾರ ಕೊರ್ಲುಡು ಅಕ್ಲು ಬೇಲೆ ಮಲ್ತು ಮುಲ್ಲೇರು ಅವೇ ಜನಕ್ಲಿಗೆ ಸಮಸ್ಯೆ ಬರ್ತಂಡ ಎಂಕ್ಲಡೆ ಪಂಪೇರು ಜನಕ್ಕಳು ಆಡೆ ಎಂಕುಲು ಹೋದು ಪುರಸಭೆಟ ಪಂಪ ಪುರಸಭೆ ಚೀಫ್ ಆಫೀಸರ್ಗೆ ಅರ್ಥ ಆಗ್ತದೆ ಎಂಕುಲು ದಾದ ಮಲ್ಪ ಸರ್ಕಾರದ ಖಜಾನೆ ಖಾಲಿ ಆಗ್ತದೆ ಸರ್ಕಾರನು ದಿಂಜಾರ ಎತ್ಕೊಂಡುಲ್ಲೇರು ಏ ರೀತಿ ಪುರಸಭೆ ಥರ ಡೈಲಿ ನೀರು ಬಿಡ್ಬೋದು ಬರ್ತದೆ ಬಂಟಾಗ ಮತ್ತು ನಡಪೆರದು ಸಮೇತ ಒಂದು ಜಾಗ ಇರ್ತದೆ ಮಾತಾಡ್ಬೋದು ಇಡೀ ಬಂದು ಬರ್ತಿದ್ದು ಹಿಂದಿನ ಒಂದು ಹೋಗಿನ ವ್ಯವಸ್ಥೆ ಸರಿ ಕಟ್ಟಿತ್ತು ಇತ್ತೆ ಹಿಂದೆ ಕೌನ್ಸಿಲರ್ ಬರ್ತಿದ್ದು ಯಾರು ಶಾಸಕರನ್ನ ತಿಳ್ಬೋದು ಅಂಜೊಂದು ಬೇಲೆ ಮಲ್ಪ ಒಂದಿದ್ದು ಮುಂಚೆ